ಅದು ಸುಮಾರು 22 ವರ್ಷ ಹಿಂದೆ ಕಟ್ಟಿದಂತಹ ಮನೆ. ಮಕ್ಕಳಿಗೆ ತಂದೆ ಕಟ್ಟಿದ ಮನೆಯನ್ನ ಉಳಿಸುವಂತಹ ಆಸೆ. ಆದ್ರೇನು ಮಾಡೋದು, ಮಳೆಗಾಲದಲ್ಲಿ ಮನೆಗೆ ನೀರು ನುಗ್ಗಿ ಸಮಸ್ಯೆ ಉಂಟಾಗುತ್ತಿರುತ್ತೆ. ಹೀಗಾಗಿ ಮನೆಯನ್ನ ಕೆಡವದೆ ನೀರು ನುಗ್ಗದಂತೆ ತಡೆಯಲು ಮನೆಯನ್ನೇ ಲಿಫ್ಟ್ ಮಾಡ್ತಿದ್ದಾರೆ ಮಕ್ಕಳು. ಮಕ್ಕಳಿಗೆ ತಂದೆಯ ನೆನಪೇ ಹಾಗೆ. ಅದೊಂದು ಅದ್ಭುತ, ವರ್ಣಿಸಲು ಅಸಾಧ್ಯ, ಪದಗಳಿಂದ ಬಣ್ಣಿಸಲಾಗದು. ಇಲ್ಲೊಂದು ಕಡೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ತಂದೆ ಕಟ್ಟಿದ 22 ವರ್ಷದ ಹಿಂದಿನ ಮನೆಯನ್ನೇ ಲಿಫ್ಟ್ ಮಾಡಿ ಮೇಲಕ್ಕೆತ್ತುವ ಸಾಹಸಕ್ಕೆ ಇದೀಗ ಮಕ್ಕಳು ಕೈ ಹಾಕಿದ್ದಾರೆ. ಹೌದು, ದೃಶ್ಯದಲ್ಲಿ ನೀವು ಕಾಣ್ತಾ ಇರೋ ಈ ಮನೆ 22 ವರ್ಷದ ಹಿಂದೆ ಉಡುಪಿ ಕಾಪು ತಾಲೂಕಿನ ಕಲ್ಯ ಮಜಲುಗುತ್ತು ದಿವಂಗತ ರವೀಂದ್ರ ಶೆಟ್ಟಿ ಅವರು ಕಟ್ಟಿದ್ದು. ಆಗಿನ ಕಾಲಕ್ಕೆ ಈ ಭಾಗದ ಪ್ರಥಮ ತಾರಸಿ ಮನೆ ಕೂಡ ಇದಾಗಿತ್ತು. ಆದ್ರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಮನೆ ತಗ್ಗಿನಲ್ಲಿ ಇರೋ ಕಾರಣದಿಂದ ಮಳೆಗಾಲದಲ್ಲಿ ನೀರು ನುಗ್ಗುವ ಸಮಸ್ಯೆ ಎದುರಾಗುತ್ತಿದೆ. ಆದ್ರೆ ಮನೆ ಕೆಡವಿ ಎತ್ತರದಲ್ಲಿ ಹೊಸ ಮನೆ ಕಟ್ಟೋಣ ಅಂದ್ರೆ ಅದು ತಂದೆ ಕಟ್ಟಿದ ಮನೆ, ತಂದೆಯ ಪ್ರೀತಿಯ ನೆನಪಿನ ಆಲಯ. ಹೀಗಾಗಿ ಏನ್ ಮಾಡೋದು ಅಂತ ಯೋಚಿಸಿದಾಗ ನೆನಪಾಗಿದ್ದು ಜಾಕ್ ಲಿಫ್ಟಿಂಗ್ ಎನ್ನುವ ಹೊಸ ತಂತ್ರಜ್ಞಾನ. ಬೆಂಗಳೂರಿನಲ್ಲಿ ವಾಸ ಆಗಿರೋ ದಿವಂಗತ ರವೀಂದ್ರ ಶೆಟ್ಟಿ ಅವರ ಮಗ ಉದ್ಯಮಿ ಅನಿಲ್ ಶೆಟ್ಟಿ ಗೋವಾ ಮತ್ತು ಅಜಿತ್ ಶೆಟ್ಟಿ ಅವರಿಗೆ ಜಾಕ್ ಲಿಫ್ಟಿಂಗ್ ಬಗ್ಗೆ ಐಡಿಯಾ ಇತ್ತು. ಹೀಗಾಗಿ ತಂದೆ ಕಟ್ಟಿದ ಮನೆಯನ್ನು ಹಾಗೆ ಉಳಿಸುವ ನಿಟ್ಟಿನಲ್ಲಿ ಹರಿಯಾಣದ ಜಾಕ್ ಲಿಫ್ಟಿಂಗ್ ಕಂಪನಿಯ ಮೂಲಕ ಮನೆಯನ್ನು 3 ಫೀಟ್ ಮೇಲಕ್ಕೆ ಎತ್ತರಿಸುತ್ತಿದ್ದಾರೆ. ಒಂದು ಎನ್ನ ಪಪ್ಪ ಕಟ್ಟದಿನ ಇಲ್ಲ ಆಲ್ಮೋಸ್ಟ್ ಒಂದು 20 ವರ್ಷ ಅಂಡ್ 22 ವರ್ಷ ಅಂಡ್ ಇಲ್ಲಾಗ ಆರ್ನ ಇಲ್ಲನ್ನು ಡೆಮಾಲಿಷನ್ ಮಲ್ಪರೆ ಬಲ್ಲಿ ಬಂದು ಎಂಕುಲು ಈ ಥರ ಪ್ಲ್ಯಾನ್ ಮಲ್ತೊಂದಿಲ್ಲ ಪನಗ ಒಂಚೂರು ರಿನೋವೇಷನ್ ಮಲ್ಪರೆ ಇತ್ತು. ರಿನೋವೇಷನ್ ಮಲ್ಪನಾಗ ಒಂದು ಡೌನ್ ಇಪ್ಪನ ಇಟ್ಟರ್ಸ್ ಅದೈತ ಮಿತ್ತ ರಿನೋವೇಷನ್ ಮಲ್ತಂಡ ಲುಕ್ ಬರ್ಪುಜಿ ಬೊಕ್ಕ ಸಪೋಸ್ ಬೊಕ್ಕ ಒಂಜಿ ಏನೋ ಪ್ರಾಬ್ಲಮ್ನ ಬರ್ಸ ಬತ್ತಂಡ ನೀರು ಪೋಪಿನ ಒಂಚೂರು ತೊಂದರೆ ಉಂಡು ಅಂಚದು ಎಂಕುಲು ರೋಡ್ ಹೊಡೆದು ಒಂದೇನು ಫೌಂಡೇಶನ್ ಹಿಡಿದು 3 ಫೀಟ್ ಹೈಟ್ ಮಲ್ಪನ ಪ್ಲ್ಯಾನ್ ಮಲ್ತೋದಿಲ್ಲ. 3 ಫೀಟ್ ಹೈಟ್ ಮಲ್ತಂಡ ಆಲ್ಮೋಸ್ಟ್ ಈಗ ರೋಡ್ ಹಿಡಿದು 1.5 ಫೀಟ್ ಮುಟ್ಟ ಎಂಕಲಿ ತಿಕ್ಕೊಂಡು ಐಟ್ ಹಿಡ್ಬಕ್ಕ ರಿನೋವೇಷನ್ ಮಲ್ಪಂಗ ಅಂತ ಪ್ಲ್ಯಾನ್ ಮಲ್ತೊಂದಿಲ್ಲ. 1 ತಿಂಗಳ್ದ ಟೈಮ್ಗೆ ತಂದಿರು ಒಂದು 5 ಜನ ಉಳ್ಳೇರು 5 ಜನ ಬರ್ತದೆ ಆಗಲಿ ವರ್ಕ್ ಮಲ್ತೊಂದಿಲ್ಲೇರು. ಜನವರಿ 1 ಸ್ಟಾರ್ಟ್ ಆತೇರು. ಇನ್ನಿತ್ತ ದಿನಕ್ಕೂ 21 ತಾರೀಕಿನ ಇನ್ನಿತ್ತ ದಿನಕ್ಕೂ ಆಲ್ಮೋಸ್ಟ್ 1 ಫೀಟ್ನ ಮಿತ್ತೇರ್ಪೋಯರು ನನ್ನ ವೀಕ್ಲಿ 1 ಫೀಟ್ ಮಿತ್ತು ಹೋದು ಬೊಕ್ಕ ಕಲ್ಲು ಕಟ್ಟುವಾಗಲ್ಲ. ಇನ್ನು ಹರಿಯಾಣ ಮೂಲ ಜಾಕ್ ಲಿಫ್ಟಿಂಗ್ ಕಂಪನಿಯ 5 ಮಂದಿ ಈಗಾಗಲೇ ಕೆಲಸ ಕಾರ್ಯ ಆರಂಭ ಮಾಡಿದ್ದು, ಈ ತಿಂಗಳ ಒಳಗಡೆ ಎಲ್ಲ ವರ್ಕ್ಸ್ ಫಿನಿಶ್ ಆಗಿ ಮನೆ 3 ಫೀಟ್ ಮೇಲಕ್ಕೆ ಏರಿಕೆ ಆಗುತ್ತೆ. ಒಟ್ಟು 3 ಲಕ್ಷ ಖರ್ಚಾಗುತ್ತಂತೆ. ಆದ್ರೂ ಮನೆ ಮೇಲಕ್ಕೆ ಎತ್ತುವುದಂದ್ರೆ ಮನೆಯವರಿಗೆ ಏನಾಗುತ್ತೆ ಅನ್ನೋ ಭಯ ಸಹಜ. ಹೀಗಾಗಿ ಕಂಪನಿ ಮನೆ ಹಾನಿ ಆದ್ರೆ ನಾವೇ ಜವಾಬ್ದಾರಿ ಅಂತ ಬಾಂಡ್ ಕೂಡ ಬರೆದುಕೊಡುತ್ತೆ. ಹಾಗಾಗಿ ಮನೆಯನ್ನು ಲಿಫ್ಟಿಂಗ್ ಮಾಡಲು ಯಾವುದೇ ಭಯವಿಲ್ಲ ಎನ್ನುತ್ತಿದ್ದಾರೆ ಮನೆಯವರು. ಒಂದು ದುಂಬು ಕಟ್ನಾಗ ಒಂದೇ ಸರಿ ಇತ್ತು ಶುರು ನಮ್ಮ ಒಂಜಿ ಸುಮಾರು ವರ್ಷ ಪಿರಂಚ ಕಟ್ನಾಗ 20 ವರ್ಷ ದುಂಬು ಕಟ್ನಾಗ ಒಂದು ಸರಿ ಇತ್ತು. ಇತ್ತೆ ಏನಾಡು ಮಾತ ನಮ್ಮ ಏರ್ನಾಗ ಅಂತ ಗುರಿಯಾಡು ಬೊಕ ರೋಡ್ದ ನೀರು ಬರೋ ನಮ್ಮ ಇಲ್ಲಂಚೆ ಬತ್ತನು ಬೊಕ ಎನ್ನ ಜೋಕುಲು ಬನ್ಪೇರು ಒಂದು ಒಂಜೇ ದರ್ಪೋಡು ಇಜ್ಜ ಏನೋ ಮಲ್ಪರ್ಲ ಅಬ್ಜಿ ಚೆಂಚ ಮಿತ್ತುಕೊಂಡು ಪುನಾಂಡ ಇಂಚ ಲೈಕ್ ಯಾನ್ ಪನ್ಪಿನಿ ಇತ್ಲಾಯ್ ಕಟ್ಟದಿನಿ ಏನು ಹಾಳು ಮಲ್ಪರವಲ್ಲಿ ಪಪ್ಪ ಕಟ್ಟದ್ನಾತ ಒಂದು ಇತ್ತಿಲಕ್ಕ ನಿನಗೆ ಎಂಚಿನ ಪ್ಲ್ಯಾನ್ ಮಲ್ಪರ ಆಪುಜ ಅಂತ ಕೇಂಡ ಏನು ಐಕಾಯ ಪನ್ಪೆ ಎಂಚ ಪ್ಲ್ಯಾನ್ ಮಲ್ಪರ ಆಪುಜಮ್ಮ ಅವು ಇತ್ತಿನಕ್ಕನೆ ಮಲ್ಪರೆಗೆ ಒಂದೇನು ಮಿತ್ತೇ ಕನ್ನೋಡನ ಬಕ ಏನು ಅಲ್ಪ ಯಾನು ಮಿತ್ತುಕೊಂಡು ಪಿನ್ನೋಡು ಎಂಚ ಮಾರೆ ಹೊರನೆ ಹೆಂಗೆ ಒಂಥರ ವಿಚಿತ್ರ ಮಿತ್ತುಕೊಂಡು ಪಿನ್ನ ಒಂಥರ ವಿಚಿತ್ರ ಮಗುಲು ಅವು ಗರ್ಭನಾಗ ಪತ್ತನಾಗ ಒಂಥರ ಒಂದಿತ್ತು ಅಂಡ ಭಾರಿ ಧೈರ್ಯಡು ಉಂತಿಯೇ ಬಕ ಇತ್ತೆ ಮಿತ್ತು ಬರ್ನಾಗ ಒಂಚೂರು ಉನ್ನಾಡು ನನ್ನ ಕಲ್ಗಟ್ಟ ಸಾಧ್ಯ ಜಿಂಬೆ ಕೂಡಲೇ ಫೋನ್ ಮಾಡ್ತೆ ಬಲ ತೂಲ ಏನು ಅದಕ್ಕೆ ಕಡಲು ಕಟ್ಟಿ ಐತೆ ಖುಷಿ ಅಂಡು ಇತ್ತೆ ಹಿಂಗೆ ಧೈರ್ಯ ಬೊಕ ಇಂಕ ನಾ ಜೋಕುಲು ಮತ್ತು ಭಾರಿ ಎಡ್ಡೆ ಜೋಕುಲು ಈತ ಎಡ್ಡೆ
ಐಕ್ಲೊಂಚೂರು ಅಂಚಿಂಚು ಪೋಪುಜ ಐಕೆ ಮಂಡೆ ಭಾರಿ ಖುಷಿ ಆನಿಗೆ ಲೈಕ್ ಎನ್ನ ಅಂಬ. ಒಟ್ನಲ್ಲಿ ಉಡುಪಿಯಲ್ಲಿ ಇದೇ ಮೊದಲ ಬಾರಿಗೆ ನಡೆಯುತ್ತಿರುವ ಇಂತಹ ಸಾಹಸ ಕಣ್ತುಂಬಿಕೊಳ್ಳೋದಕ್ಕೆ ಸುತ್ತಮುತ್ತಲಿನವರು ಕೂಡ ಬರ್ತಾ ಇದ್ದಾರೆ. ಅಂದಹಾಗೆ ತಂದೆ ನೆನಪನ್ನ ಉಳಿಸಿ ಮನೆಯನ್ನು ಕಡಿಮೆ ಖರ್ಚಿನಲ್ಲಿ ಸುರಕ್ಷಿತವಾಗಿರಿಸುವ ಮಕ್ಕಳ ಉಪಾಯಕ್ಕೆ ಭೇಷ್ ಅನ್ನಲೇಬೇಕು. ಏನಂತೀರಾ? ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7.